ಉಡುಪಿ ನಗರದ ಪ್ರಮುಖ ಖಾಸಗಿ ಬಸ್ ತಂಗುದಾಣದಲ್ಲಿ ಮಳೆ ಬಂದ್ರೆ ಸಾಕು ಮೇಲ್ಛಾವಣಿಯಿಂದ ನೀರು ಸೋರ್ತಾ ಇತ್ತು. ಇದರಿಂದ ಪ್ರಯಾಣಿಕರು ನೆನೆಯುತ್ತಲೇ ಬಸ್ಗಾಗಿ ಕಾಯಬೇಕಾದ ಪರಿಸ್ಥಿತಿ ಎದುರಾಗಿತ್ತು. ವಾಣಿಜ್ಯ ಸಂಕೀರ್ಣದಲ್ಲಿರುವ ವ್ಯಾಪಾರಿಗಳು ಕೂಡ ಬಹಳ ತೊಂದರೆ ಅನುಭವಿಸ್ತಾ ಇದ್ರು. ಈ ಬಗ್ಗೆ ನಮ್ಮ ಕುಡ್ಲ ವಾಹಿನಿ ವರದಿ ಬಿತ್ತರಿಸ್ತಾ ಇದ್ದಂತೆ ಎಚ್ಚೆತ್ತುಕೊಂಡ ಶಾಸಕ ಯಶ್ಪಾಲ್ ಸುವರ್ಣ ಹಾಗೂ ನಗರಸಭೆಯ ಪೌರಾಯುಕ್ತರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ದುರಸ್ತಿಪಡಿಸುವ ಭರವಸೆ ನೀಡಿದ್ದರು. ಅದರಂತೆ ಇದೀಗ ನಗರಸಭೆಯು ಮೇಲ್ಛಾವಣಿಯ ದುರಸ್ತಿ ಕಾಮಗಾರಿಯನ್ನ ನಡೆಸಿ ಪೂರ್ಣಗೊಳಿಸಿದೆ. ಸೋರ್ತಾ ಇದ್ದ ಭಾಗಗಳನ್ನ ಸರಿಪಡಿಸಿ ಪ್ರಯಾಣಿಕರಿಗೆ ಸುರಕ್ಷಿತ ಹಾಗೂ ಸುಗಮ ರೀತಿಯ ವ್ಯವಸ್ಥೆ ಕಲ್ಪಿಸಿದೆ. ಸಮಸ್ಯೆ ಬಗ್ಗೆ ಮಾಧ್ಯಮದ ವರದಿ ಮಾಡಿರುವುದು ಹಾಗೂ ವರದಿಗೆ ಸ್ಪಂದಿಸಿ ಸಾರ್ವಜನಿಕರ ಸಮಸ್ಯೆಗೆ ತ್ವರಿತ ಪರಿಹಾರ ಒದಗಿಸಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ನಮ್ಮ ಕುಡ್ಲದವರು ಬಂದು ಇಲ್ಲಿ ಒಂಚೂರು ನೋಡಿದ ನಂತರ ಸರಿಯಾಗಿದೆ, ಸ್ವಲ್ಪ ಸಾಧಾರಣ ಮಟ್ಟಿಗೆ. ಅವರೊಂದು ಬಂದು ನಮ್ಮ ಹತ್ರ ಒಂದು ವಿಚಾರಿಸಿದಾಗ ನಾವು ಹೀಗೆ ಅಂತಲೇ ಹೇಳಿತು. ಹಾಗೆ ಸುಮಾರು ಒಂದು 3 ವರ್ಷ ಕೆಲಸ ಆಗಿದೆ, ಇನ್ನೂ 4 ವರ್ಷ ಆಗಲಿಕ್ಕೆ ಉಂಟು. ಮುಂದೆ ಅಲ್ಲಿ ಐಚನ್ನು ತಗಡಾಕಿದ್ದಾರಲ್ಲ, ತಗಡಾಕಿದ್ದಕ್ಕೆ ಒಂದು ಸ್ವಲ್ಪ ಸೈಡಿಗೆ ದಂಬೆ ಕೊಡಬೇಕು. ದಂಬೆ ಕೊಟ್ಟು ನೀರು ಇಳಿಯುವ ಮಾಡಬೇಕು. ಮತ್ತು ಇಲ್ಲೇ ಅಂತೇಳಿದರೆ ನೀರು ಇಳಿತಾ ಉಂಟದು ಕಂಬದಲ್ಲಿ, ಕುಂದ ಬುಡದಲ್ಲಿ ನೀರು ಇಳಿತದೆ. ಜೋರು ಮಳೆ ಬಂದರೆ ಇಳಿತಾ ಇರ್ತದೆ. ಒಂದು ಪ್ಯಾಸೆಂಜರ್ ಕೂತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಆಗಬೇಕು. ಇನ್ನು ಬೇರೆ ಈ ಸೈಡ್ ಮಂಗಳೂರು ಸೈಡಲ್ಲಿ ಒಂದು ಮೆಟ್ಲು ಆಗಬೇಕು. ಮೆಟ್ಲು ಅಲ್ಲಿ ಪ್ಯಾಸೆಂಜರು ಕೆಳಗೆ ಇಳಲಿಕ್ಕೂ ಆಗೋದಿಲ್ಲ, ಮೇಲೆ ಎತ್ತರ ಉಂಟದು ಈ ಸೈಡ್ನಲ್ಲಿ. ಅದನ್ನು ಮಾಡಿದರೆ ತುಂಬ ಉಪಕಾರ ಆಗ್ತದೆ ಪಬ್ಲಿಕ್ಕಿಗೆಲ್ಲ. ಈಗ ಸಾಧಾರಣ 3 ವರ್ಷ ಸರಿಯಾಗಿದೆ, ಇನ್ನು 4 ವರ್ಷ ಆಗಲಿಕ್ಕೆ ಉಂಟು. ಬೇಗ ಮಾಡಬೇಕಾಗಿ ವಿನಂತಿಸ್ತೇವೆ. ನೀವು ಒಂದು ವರದಿ ಮಾಡಿದ ನಂತರ ನಮ್ಮ ಕುಳ್ಳದವರು ವರದಿ ಮಾಡಿದ ನಂತರ ಸುಮಾರು ಕೆಲಸ ಆಗಿದೆ.